ಡಿಸೆಂಬರ್ 24 ಗುರ್ಬಿ ಪಿಕ್ಚರ್ ಬಿಡುಗಡೆ. ಕನ್ನಡ ಪಿಕ್ಚರ್ ಆಯ್ನ ಗುರ್ಬಿ ಉಂದುವೆ ಬರ್ಪಿನ 24 ಇಡೀ ವಿಶ್ವಡ್ ಬಿಡುಗಡೆ ಆಯ್ರ ಉಂಡು. ಈ ಪಿಕ್ಚರ್ ದ ನಿರ್ದೇಶನನ ರಾಜ್ಯ ಪ್ರಶಸ್ತಿ ವಿಜೇತರಾಯಿನ ಕೃಷ್ಣಪ್ಪ ಉಪ್ಪೂರು ಮಲ್ತದರ. ಪತ್ರಿಕಾಗೋಷ್ಠಿಡ್ ಪಾತಿರ್ದಿನ ಈ ಪಿಕ್ಚರ್ ವಿಶೇಷವಾದ ಮೂಡ್ ಬತ್ತದಿತ್ತದ ಸಮಾಜಡ್ ದಬ್ಬಾಳಿಕೆ ಮಲ್ತೊಂದಿತ್ತಿನಕ್ಲಿನ ನಡುಟು ಒಂಜಿ ವರ್ಗದ ಪೊಣ್ಣನ ಬದುಕದ ಕಥೆಯಾತಂಡ. ಒಡಿಪು ಬೊಕ ಚಿಕ್ಕಮಗಳೂರುಡು ಸುಂದರವಾಯಿನ ಪರಿಸರಡ್ ಈ ಸಿನಿಮಾದ ಚಿತ್ರೀಕರಣನ ಮಲ್ತದ ಪಂದ್ ಪಂಡೇರ. ರಂಗಭೂಮಿ ಕಲಾವಿದರಾಯಿನ ಜೀವನ್ ರಾವ್ ಸುಳ್ಯ ಪಾತಿರ್ದ ಬದುಕದ ಬಿಲೆನ ಅರ್ಥ ಮಲ್ಪಂದಿನ ಒಂಜಿ ಮುಗ್ಧವಾಯಿನ ಪೊಣ್ಣನ ಮಿತ್ತ ವರ್ಗದ ಕುಲು ಮಲ್ಪುನ ಶೋಷಣೆದ ನಡುಟು ಎಂಚ ಆಸ್ಥಿತಿನ ತಡೆಯೋನ್ವಲ ಪಂಪಿನ ಬಗೆತ ಕಥೆಯಾತಂಡ. ಈ ಪಿಕ್ಚರ್ಡ್ ಪುಗಾಡ್ತದ ರಂಗಭೂಮಿ ಕಲಾವಿದರಾಯಿನ ಕೀರ್ತಿರಾಜ್, ಮಂಡ್ಯ ರಮೇಶ್ ಅಂಚನೆ ಪೊಸ ಕಲಾವಿದರ್ ಈ ಸಿನಿಮಾಡ್ ನಿಕ್ಲಿಗ ಮಾತ ತೋಜುವೆರ ಪಂತ ಪಂಡೇರ. ಈ ಪೊರ್ತುಡು ಗುರ್ಬಿ ಪಿಕ್ಚರ್ದ ನಟಿ ಅಶ್ವಿತಾ, ರೇವತಿ ನಾಡಿಗರ್, ಚಂದನ್ ಕುಮಾರ್ ಪತ್ರಿಕಾಗೋಷ್ಠಿಡ್ ಪಾಲು ಪಡೆದಿತ್ತರ. ಗುರ್ಬಿ ಚಲನಚಿತ್ರ ನಿರ್ಮಾಣ ಆಗಿ ಸುಮಾರು 5-6 ವರ್ಷ ಕಳೆಯಿತು. ಆದರೆ ಸಕಾಲದಲ್ಲಿ ಅದು ರಿಲೀಸ್ ಆಗೋದಕ್ಕೆ ವಿಶೇಷವಾದಂತಹ ಕಾರಣಗಳೇನಿಲ್ಲ. ಗುರ್ಬಿ ಅದೊಂದು 16 ವಯಸ್ಸಿನ ಒಂದು ಗುಡ್ಡಗಾಡು ಜನಾಂಗದ ಹುಡುಗಿ, ಅವಳ ಹೆಸರು ಗುರ್ಬಿ ಅಂತ ಹೇಳಿ. ಅದಕ್ಕಿಂತ ಯೋಗ್ಯವಾದಂಥ ಹೆಸರು ನನಗೆ ಆ ಸಮಯದಲ್ಲಿ ಹೊಳೆಯಲಿಲ್ಲ. ಇದು ಗುರ್ಬಿಯ ಕತೆ ಮತ್ತು ವ್ಯಥೆ, ನೋವಿನ ಕತೆ, ಕರುಳು ಹಿಂಡುವಂಥ ಕತೆ ಗುರ್ಬಿಯ ಸುತ್ತ ಹೆಣೆಯಲ್ಪಟ್ಟಿದೆ. ನಮ್ಮ ಸಮಾಜದಲ್ಲಿ ಅನೇಕ ಪಿಡುಗುಗಳು ಇವಾಗಲೂ ಕೂಡ ಇತ್ತು, ಹಿಂದೆನೂ ಇತ್ತು. ಉಳ್ಳವರು, ಜಮೀನ್ದಾರರು, ಮಧ್ಯಮ ವರ್ಗದವರು, ಮತ್ತೆ ಕೆಳವರ್ಗದವರು, ಮತ್ತೆ ಆ ಕೆಳವರ್ಗದವರಿಗಿಂತಲೂ ಕೆಳವರ್ಗದವರು, ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಜನಗಳ ಆಚಾರ ವಿಚಾರಗಳೆಲ್ಲ ಇವೆ. ಮೇಲ್ವರ್ಗದವರು ಅಥವಾ ಶ್ರೀಮಂತರು, ಪಾಳೆಗಾರರು ಅಥವಾ ಜಮೀನ್ದಾರರು, ಈ ಎಲ್ಲ ವರ್ಗದವರನ್ನು ವಿಶೇಷವಾಗಿ ತೀರಾ ಕೆಳವರ್ಗದತ್ತ ಈ ಗುಡ್ಡಗಾಡು ಜನಾಂಗದ ಜನಗಳನ್ನು ಅವರು ಶೋಷಿಸ್ತಾ ಬಂದಿದ್ದಾರೆ. ಇದು ಅನೇಕ ಶತಮಾನಗಳಿಂದ ನಡೀತಾ ಇದೆ. ಅಂದ್ರೆ ಆ ಒಂದು ಕೆಳವರ್ಗದವರ ಮೇಲೆ ಒಂದು ಫೋಕಸ್ ಮಾಡಬೇಕು, ಅವರ ನೋವು ಕಷ್ಟಗಳು ಏನಂತೇಳಿ ಸಮಾಜಕ್ಕೆ ತಿಳಿಯಪಡಿಸಬೇಕಂತ ಹೇಳುವಂತ ಒಂದು ಕಳಕಳಿಯಿಂದ ಆ ಚಿತ್ರ ಮಾಡಿ ಮುಗಿಸಿದ್ದೇನೆ. ಈಗ ಅದನ್ನು ಇದೇ ತಿಂಗಳ 24ರಂದು ಅದರ ಬಿಡುಗಡೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ ನಾನು ಮತ್ತೆ ನಮ್ಮ ಮಿತ್ರರಾದಂತ ಚೇತನ್ ಕುಮಾರ್. ಈ ಚಲನಚಿತ್ರ ಶೂಟಿಂಗ್ ಆಗುವ ಸಂದರ್ಭದಲ್ಲಿ ನನಗೆ ಇದ್ದದ್ದು 43 ವರ್ಷ, 44, ಈಗ 56, 6-7 ವರ್ಷಗಳ ಹಿಂದೆ ಆಗಿರುವಂಥದ್ದು. ಮತ್ತೆ ನನಗೆ ನನ್ನ ವಯಸ್ಸಿನ ಸರಿ ಡಬಲ್ ವಯಸ್ಸಿನ ಪಾತ್ರವನ್ನು ನಾನು ಮಾಡಬೇಕು. 85 ವರ್ಷದ ಮುದುಕನ ಪಾತ್ರ ಮಾಡಬೇಕು. ಮೇಕಪ್ಪು, ನನ್ನ ದೇಹ, ಆಕಾರ, ಧ್ವನಿ, ಭಾವ ಎಲ್ಲವನ್ನು ತಿದ್ದಿಕೊಳ್ಬೇಕಾಯ್ತು. ಇದಕ್ಕೆ ಸರಿಯಾಗಿ ಬೆಂಡ್ ಮಾಡ್ಕೊಳ್ಬೇಕಾಯ್ತು. ಆಯ್ತು, ಕೃಷ್ಣಪ್ಪ ಉಪ್ಪೂರು ಅದನ್ನು ಮಾಡಿಸಿದ್ರು. ಕೀರ್ತಿರಾಜ್ ಮತ್ತೆ ಮಂಡ್ಯ ರಮೇಶ್ ಇಬ್ರು ಬಿಟ್ರೆ ಅಲ್ವಾ, ಅವ್ರು ಬಿಟ್ಟರೆ ಮತ್ತೆ ಯಾರು ಚಲನಚಿತ್ರರಂಗದವರಲ್ಲ. ಎಲ್ಲ ಅಲ್ಲಿ ಇಲ್ಲಿ ಹಾಡಿ ಬಾಡಿಗಳಿದ್ದವರು, ಯುವಕ ಮಂಡಲಗಳಲ್ಲಿ ನಾಟಕ ಮಾಡ್ತಿದ್ದವರು, ಒಂದಷ್ಟು ರವಿರಾಜು, ಇವತ್ತಿನೊಂದು ಚುಚ್ಚು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ಈ ಚಲನಚಿತ್ರದಾಗಿ ಒಂದಷ್ಟು ಪ್ರತಿಭೆಗಳು ಕಾಣಿಸಿಕೊಳ್ಳಿ ಕೂಡ ಅವರ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆ ಸಿಗೋದಕ್ಕೆ ಕೂಡ ಕೃಷ್ಣಪ್ಪ ಉಪ್ಪೂರವರು ಕಾರಣರಾಗಿದ್ದಾರೆ. ಇವತ್ತು ನಮ್ಗೆ ಬಹಳ ಖುಷಿಯಾಗಿ ರಿಚರ್ಡ್ ದಾಸ್ಲಿನ್ ಅಂತ ಒಂದು ಹಿರಿಯ ನಿರ್ಮಾಪಕ ನಿರ್ದೇಶಕರ ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆಗ್ತದೆ ಅಂತ ತುಂಬಾ ಖುಷಿ ಇದೆ. ಚಂದನ್ ಕುಮಾರ್ ಅವರಿಗೆ ತುಂಬಾ ಅಭಿನಂದನೆ. ಬಹುಶಃ ನೀವು ಅಲ್ಲದೇ ಇರ್ತೀರ, ಬಹುಶಃ ನಾವಿನ್ನು ಕನಸು ನಮ್ದು ನನಸು ಆಗ್ತಿದೆ ಅನಿಸ್ತದೆ. ನಾವು ಕಾಯ್ತಾ ಇದ್ರು, ತುಂಬಾ ಜನರಿಗೆ ಉತ್ತರ ಕೊಟ್ಟು ಸಾಕಾಗಿತ್ತು. ನಾವು ಕೂಡ ಯಾವಾಗ ರಿಲೀಸ್ ಆಗತ್ತೆ ಅಂತ. ಅಂತೂ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ತುಂಬಾ ಪಬ್ಲಿಸಿಟಿ ವಿಚಾರವನ್ನು ಕೊಟ್ಟು ಈ ಫಿಲಮ್ ಅನ್ನು ಹೆಚ್ಚು ಜನ ನೋಡುವ ಹಾಗೆ ಮಾಡಬೇಕು. ಕೃಷ್ಣಪ್ಪ ಉಪ್ಪೂರು ಒಬ್ಬ ಸಾಹಿತಿ, ಶಿಕ್ಷಕ, ನಾಟಕಕಾರ ಹಾಗೂ ಚಲನಚಿತ್ರದಲ್ಲಿ ದುಡಿದಂಥ ಒಬ್ಬ ವ್ಯಕ್ತಿ. ತುಂಬ ಹಠವಾದಿ. ಅವರು ನನ್ನ ಬಂಗಾರ ಪಟ್ಲೇರ್ ರಾಷ್ಟ್ರ ಪ್ರಶಸ್ತಿ ಬಂಗಾರ ಪಟ್ಲೇರಲ್ಲಿ ಒಂದು ಪಾತ್ರ ಮಾಡಿದರು. ಅಲ್ಲಿಂದ ಅವರದ್ದು ಸಿನಿಮಾ ಚರ್ಚೆ, ಹಲವು ಸಿನಿಮಾಗಳು ಮಾಡಿದರು. ಅದ ನಂತರವೂ ಕೂಡ ಅವರಿಗೆ ಸಿನಿಮಾ ಮಾಡಬೇಕಂತ ಹೇಳುವ ಹಂಬಲ ಇತ್ತು. ಈ ಕೊರೋನಾದಿಂದ ಸ್ವಲ್ಪ ಬಾಕಿ ಉಳಿದಿದೆ. ಆದರೆ ಈ ಚಿತ್ರವನ್ನು ನಾನು ಸ್ವತಃ ನೋಡಿದ್ದೇನೆ. 14ರ ಸಹಾಯಧನ ಸಮಿತಿಯಲ್ಲಿ ನಾನು ಅಧ್ಯಕ್ಷನಾಗಿದೆ. ಈ ಸಮಿತಿಯಲ್ಲಿ ನಾನು ಮಾತ್ರ ಅಲ್ಲ, ನನ್ನ ಎಲ್ಲ ಸಮಿತಿಯವರು ಈ ಸಿನಿಮಾದ ಬಗ್ಗೆ ನಾವು 1 ಗಂಟೆ ತರ್ಕ ಮಾಡಿದ್ದೇವೆ. ಇದಕ್ಕೆ ಯಾಕೆ ಪ್ರಶಸ್ತಿ ಬಂದಿಲ್ಲ, ನಿಜವಾಗಿ ಬೇಕಾದರೆ ಇದಕ್ಕೆ ಪ್ರಶಸ್ತಿ ಬರಬೇಕಿತ್ತು.
ಬಹುಶಃ ಏನೋ ದಾಖಲೆಗಳನ್ನು ಕೊಡುವುದರಲ್ಲಿ ಯಾವುದರಲ್ಲಿ ಎಡವಟ್ಟಿದ್ದಾರೆ ಅಂತ ಹೇಳಿ ಕೃಷ್ಣ ಬೊಪ್ಪೂರ್ ಅವರು ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಅವರಿಗೆ ಪ್ರಶಸ್ತಿ ಇಲ್ಲದ್ರೆ ಅವಾರ್ಡ್ ಇಲ್ಲಾದ್ರೂ ರಿವಾರ್ಡ್ ಅಂತೂ ಖಂಡಿತ ಇದೆ. ಅದು ಈಗ ಅದಕ್ಕೆ ಸಮಯ ಬಂದಿದೆ. ಚಂದನ್ ಕುಮಾರ್ ಸೇರಿದ್ದಾರೆ. ಹಾಗೆಯೇ ನೀವು ಪತ್ರಕರ್ತರು, ನಮ್ಮ ಮಂಗಳೂರು ಪತ್ರಕರ್ತರು ಹೇಳಿದರೆ ಚಲನಚಿತ್ರಕ್ಕೆ ತುಂಬ, ಉದಾಹರಣೆಗೆ ನನಗೆ ಬಂಗಾರ ಪಟ್ಲೇರಾಗಿ ತಯಾರು ಮಾಡಿದ್ದೇವೆ ನಮ್ಮ ಮಾಧ್ಯಮದ ಮಿತ್ರರು. ಅದರ ನಂತರ ಸೆಪ್ಟೆಂಬರ್ 8 ಹಲವಾರು ಚಿತ್ರ ಮಾಡುವಾಗ ನನಗೆ ಅಷ್ಟೇ ಸಹಕಾರ ಮಾಡಿದ್ದಾರೆ, ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ಪ್ರೋತ್ಸಾಹವನ್ನು ನಾನು ಇವತ್ತು ನೀವು ಕೃಷ್ಣ ಬೊಪ್ಪೂರ್ ಅವರ ಗುರ್ಬಿ ಸಿನಿಮಾಗೆ ಕೊಡಬೇಕು. 24th ಅದು ದೇಶದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಇಲ್ಲಿ ಹೇಗೆ ಹೋಗುತ್ತೆ ನೋಡಿಕೊಂಡು ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ನಾವು ಔಟ್ ಆಫ್ ಕಂಟ್ರಿಲೂ ರಿಲೀಸ್ ಮಾಡ್ತಾ ಇದ್ದೀವಿ ಸಿನಿಮಾನ. ವಿಮರ್ಶೆಗಿಂತ ಹೆಚ್ಚಾಗಿ ಪ್ರಶಂಸೆ ಹಾಗೂ ಪರೋಕ್ಷವಾಗಿ ಸಹಕಾರ ಕೃಷ್ಣಪ್ಪ ಬೊಪ್ಪೂರ್ ಅವರಿಗೆ ಸಿಗಬೇಕು. ಈ ಸಿನಿಮಾಯಿಂದ ಅವರು ಗೆಲ್ಲಬೇಕು. ಹಾಗೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಒಂದು ಸಂಘಟನೆಯವರು, ವಿಶ್ವ ಕನ್ನಡ ಸಾಮ್ರಾಜ್ಯ ಅನ್ನೋ ಸಂಘಟನೆಯವರು ನಾವು ಸಪೋರ್ಟ್ ಮಾಡ್ತೀವಿ ಆ ಭಾಗದಲ್ಲಿ, ಯಾಕಂದರೆ ಸಿನಿಮಾಗಳು ಮಾಡ್ತಿದ್ದಾರೆ, ಇದರ ಶಿಕ್ಷಕರಾದ್ರಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಬಂದು ಬೇರೆ ಬೇರೆ ರೀತಿಯ ಸಪೋರ್ಟ್ ಮಾಡ್ತಾರೆ ಸಿನಿಮಾಗೆ. ಸೊ ತಮ್ಮೆಲ್ಲರ ಸಹಕಾರ ಸಿನಿಮಾಗಿರಲಿ, ಕೃಷ್ಣ ಬೊಪ್ಪೂರ್ ಅವ್ರಿಗಿರಲಿ, ಅವ್ರಿಗೆ ಒಳ್ಳೇದಾಗಲಿ, ಸಿನಿಮಾಗಳು ಇನ್ನೂ ಹೆಚ್ಚು ಮಾಡುವಂತಾಗಲಿ. ನಮಸ್ಕಾರ.